ಈಗಲೋ ಆಗಲೋ ಎನ್ನುವ ಸ್ಥಿತಿಯಲ್ಲಿರುವ ಮನೆ, ಮಳೆ ನೀರು ಸಿಡಿದು ತೇವಗೊಳ್ಳುತ್ತಿರುವ ಮಣ್ಣಿನ ಗೋಡೆ, ಕುಸಿದು ಬೀಳುವ ಗೋಡೆಯ ಬುಡದಲ್ಲೇ ಹೆಗ್ಗಣ ಕೊರೆದ ಬಿಲ, ಮನೆಯ ಮಾಡಿಗೆ ತರ್ಪಲಿನ ಹೊದಿಕೆ. ಇಡೀ ಮನೆಯ ವಾತಾವರಣ ನೋಡಿದ್ರೆ ಎಂಥವರನ್ನಾದರೂ ಭಯ ಬೀಳಿಸುತ್ತದೆ. ಇಂತಹ ಮನೆಯಲ್ಲಿ ಒಬ್ಬಂಟಿ ಮಹಿಳೆ ಜೀವ ಕೈಯಲ್ಲಿ ಹಿಡಿದು ಬದುಕು ಸಾಧಿಸುತ್ತಿದ್ದಾಳೆ. ಕುಂದಾಪುರ ನಿವಾಸಿ ಲಕ್ಷ್ಮೀದೇವಿ ಪೈ ಅವರ ಜೀವನ ಶೈಲಿ ನೋಡಿದ್ರೆ ಎಂತಹವರಿಗೂ ಮರುಕವಾಗದಿರದು. ಕುಂದಾಪುರ ಪುರಸಭೆ ಕೋಡಿ ವಾರ್ಡ್ ಗಡಿಯಾರ ಹಿತ್ಲುವಿನ ನಿವಾಸಿ ಲಕ್ಷ್ಮೀದೇವಿ ಪೈ ಯಾನೆ ಪ್ರೇಮಲತಾ ಎಂಬ ಮಹಿಳೆ ಬೀಳುವ ಹಂತದಲ್ಲಿರುವ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ಮನೆಗೆ ಬಂದರೆ ಮನೆ ಎಲ್ಲಿ ಕುಸಿಯುತ್ತದೋ ಎಂಬ ಭಯದಲ್ಲಿ ರಾತ್ರಿ ಕಳೆಯಬೇಕು. ಮಳೆ ನೀರು ಒಳಪಾರದಂತೆ ಮಾಡಿಗೆ ಟರ್ಪಾಲ್ ಹೊದಿಸಿದ್ದು, ಮಳೆ ನೀರು ಮನೆ ಒಳಗೆ ಜಿನುಕದಿದ್ರೂ ಗೋಡೆಗೆ ಸಿಡಿದು ಕುಸಿಯಲಾರಂಭಿಸಿದೆ. ವಿದ್ಯುತ್ ಇಲ್ಲದೆ ಚಿಮಣಿ ದೀಪದಲ್ಲಿ ಹಾವು ಹೆಗ್ಗಣ ಚೇಳುಗಳೊಂದಿಗೆ ವಾಸಿಸುತ್ತಿರುವ ಲಕ್ಷ್ಮೀದೇವಿ ಅಂಗೈಯಲ್ಲಿ ಜೀವ ಹಿಡಿದು ಬದುಕುತ್ತಿದ್ದಾರೆ. ಜಿಎಸ್ಬಿ ಸಮಾಜಕ್ಕೆ ಸೇರಿದ ಲಕ್ಷ್ಮೀದೇವಿಯವರ ಹುಟ್ಟೂರು ಮೂಡಬಿದ್ರೆ. ತವರು ಮನೆಯಲ್ಲಿ ಸುಖ ಕಂಡಿದ್ದು ಬಿಟ್ರೆ ವೈವಾಹಿಕ ಜೀವನ ಕಷ್ಟ ಕೋಟಲೆಗಳ ಸರಮಾಲೆ. ಮಂಜುನಾಥ್ ಪೈ ಅವರನ್ನ ವಿವಾಹವಾದ ಬಳಿಕ ಲಕ್ಷ್ಮಿ ಕೋಡಿಯಲ್ಲಿ ಪತಿಯ ಜೊತೆ ನೆಲೆಸಿದ್ರು. ಪತಿ ಮೊದಲು ಅಡುಗೆ ವೃತ್ತಿ ಮಾಡಿಕೊಂಡಿದ್ದು, ನಂತರ ಖಾಸಗಿ ಅಂಗಡಿಯೊಂದರ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ರು. ಇವರಿಬ್ಬರ ಜೀವನ ತೃಪ್ತಿದಾಯಕವಾಗಿ ಸಾಗಿತ್ತು. ಅಷ್ಟರಲ್ಲಾಗಲೇ ಮಂಜುನಾಥ ಪೈ ಅವರಿಗೆ ಕಾಡಿದ ಅನಾರೋಗ್ಯ ಅವರ ಕೆಲಸವನ್ನೇ ನುಂಗಿ ಹಾಕಿತ್ತು. 8 ವರ್ಷ ಮಂಜುನಾಥ್ ಪೈ ಕುರ್ಚಿಯಲ್ಲಿ ಬಂದಿಯಾದ್ರು. ಪತಿಯ ಜವಾಬ್ದಾರಿ ಕೂಡ ಮಕ್ಕಳಿಲ್ಲದ ಲಕ್ಷ್ಮೀದೇವಿ ಮೇಲೆ ಬಿತ್ತು. ಆದರೂ ಕಿಂಚಿತ್ತೂ ಧೃತಿಗೆಡದೆ ಬೀಡಿ ಕಟ್ಟಿ ಯಾರ್ಯಾರದ್ದೋ ತೋಟದಲ್ಲಿ ಬಿದ್ದ ತೆಂಗಿನ ಮಡಲು ಆಯ್ದು ಹಿಡಿಸೂಡಿ ಕಟ್ಟಿ ಜೀವನ ನಿರ್ವಹಣೆಯ ಜೊತೆ ಪತಿಯ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ರು. 3 ವರ್ಷದ ಹಿಂದೆ ಪತಿ ನಿಧನರಾಗಿದ್ದು, ಲಕ್ಷ್ಮಿ ಕುಂದಾಪುರದಲ್ಲಿ ಮನೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಮತ್ತೆ ಗಂಡ ತೀರೋದು 2013ರಲ್ಲಿ. 7-8 ವರ್ಷ ಕುರ್ಚಿ ಮೇಲೆ ಕೂತಿದ್ದೀರು. ಅವರನ್ನು ಸಾಲ ಕಡ ಮಾಡಿ ಕಂಡು 2013ರಲ್ಲಿ ಅಕ್ಟೋಬರ್ 27ಕ್ಕೆ ತೀರುವುದು ಗೌರ್ಮೆಂಟ್ ಆಸ್ಪತ್ರೆ. ಅಷ್ಟವರೆಗೆ ನಾನು ಬೀಡಿ ಕಟ್ಟಿಯ ಜೀವನ ಮಾಡ್ತಿದ್ದೆ. ಮನೆ ಕಟ್ಟಕ್ಕಾಗದೆ ಒಂಚೂರು ತರ್ಪಲ್ ಹಾಕಿ ಇದು ಮಾಡಿದ್ದೆ. ಅದು ತಲೆಯಲ್ಲಿ ಬೀಳುತ್ತಂತ ಹೆದರಿಕತ್ತು. ಅದಕ್ಕೆ ಯಾರ ಮನೆ ಕೆಲಸಕ್ಕೆ ಹೋಗಿದ್ದೆ ಅಷ್ಟೇ, ಅಷ್ಟವರೆಗೆ ಹೋಗಲಿಲ್ಲ. ಲಕ್ಷ್ಮೀದೇವಿ ಇದೀಗ ವಾಸ ಮಾಡುತ್ತಿರುವ ಜಾಗ ಒಂದಿಷ್ಟು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದೆ. ಹೀಗಾಗಿ ಸರ್ಕಾರದಿಂದ ಮನೆ ಮಂಜೂರಾಗುವುದು ತಡೆ ಹಿಡಿಯಲಾಗಿದೆ. ಇವರ ಮನೆ ಇರುವ ಜಾಗ ಲಕ್ಷ್ಮಿ ಪತಿಯ ರಕ್ತ ಸಂಬಂಧಿಯದ್ದಾಗಿದ್ದು, ಅವರು ಮನೆ ಕಟ್ಟಿಕೊಳ್ಳಲು ಒಪ್ಪಿಗೆ ಕೊಡುತ್ತೀನಿ ಎಂದಿದ್ದಾರೆ. ಇನ್ನಾದರೂ ಪುರಸಭೆಯಿಂದ ಲಕ್ಷ್ಮೀದೇವಿ ಪೈ ಅವರಿಗೆ ಮನೆ ಒದಗಿಸುವ ಎಲ್ಲ ಪ್ರಯತ್ನ ನಡೆಸಲೆ. ಲಕ್ಷ್ಮೀದೇವಿ ದೊಡ್ಡ ಮನೆಯನ್ನೇನು ಬಯಸುತ್ತಿಲ್ಲ. ವೃದ್ಧಾಪ್ಯದಲ್ಲಿ ಚಿಕ್ಕದಾದರೂ ಚೊಕ್ಕ ಮನೆಯ ಕನಸು ಕಾಣುತ್ತಿದ್ದಾರೆ. ಇದ್ದವರು ಇನ್ನಷ್ಟು ಮತ್ತಷ್ಟು ಎನ್ನುವ ಹಪಾಹಪಿಗೆ ಬಿದ್ದು ದಿನೇ ದಿನೇ ಆಕಾಶದೆತ್ತರಕ್ಕೆ ಬೆಳೆಯುತ್ತಿದ್ರೆ, ಇಲ್ಲದವರು ಮತ್ತಷ್ಟು ಕುಸಿದು ಪಾತಾಳಕ್ಕೆ ಇಳಿಯುತ್ತಿರುವುದು ವಿಪರ್ಯಾಸ. ಸರ್ಕಾರದಿಂದ ವಿಧವಾ ವೇತನ ಒಂದು ಬರುತ್ತಿರುವುದೇ ಲಕ್ಷ್ಮೀದೇವಿಗೆ ಸಿಕ್ಕ ಸರ್ಕಾರಿ ಭಾಗ್ಯ. ಸರ್ಕಾರದ 10 ಭಾಗ್ಯಗಳು ಕೂಡ ಬಡವರ ನೆರವಿಗಿಲ್ಲ ಎನ್ನುವುದಕ್ಕೆ ಲಕ್ಷ್ಮೀದೇವಿ ಬದುಕು ಜ್ವಲಂತ ಸಾಕ್ಷ್ಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.